ಕರಾವಳಿಯಲ್ಲಿ ರಾಜ್ಯ ಮಟ್ಟದ ಮಹಿಳೆಯರ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತಿದೆ. ಬ್ರಹ್ಮಾವರ ಎಸ್ಎಂಎಸ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಮಹಿಳೆಯರ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟ ಕರಾವಳಿ ಪ್ರೀಮಿಯರ್ ಲೀಗ್ 2023 ಎಸ್ಎಂಎಸ್ ಕ್ರೀಡಾಂಗಣದಲ್ಲಿ 4 ದಿನಗಳ ಕಾಲ ನಡೆದು ಗುರುವಾರ ಮುಕ್ತಾಯಗೊಂಡಿತು. ರಾಜ್ಯದ ನಾನಾ ಭಾಗದಿಂದ 6 ತಂಡಗಳು ಭಾಗವಹಿಸಿದ್ದು, ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದ ಹಲವಾರು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ಪ್ರತಿದಿನ 2 ತಂಡಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಫೈನಲ್ ಹಂತದಲ್ಲಿ ಗುರುವಾರ ಬಾಲೌಟ್ ಮೈಸೂರು ತಂಡ ಮತ್ತು ಉಡುಪಿಯ ಎಸ್ಎಂಎಸ್ ಟೈರ್ಸ್ ತೀವ್ರ ಹಣಾಹಣಿಯಲ್ಲಿ ಮೈಸೂರು ತಂಡದ ಎದುರು ಉಡುಪಿಯ ಎಸ್ಎಂಎಸ್ ಟೈರ್ಸ್ ಸೋಲನ್ನಪ್ಪಿಕೊಂಡಿತು. ಅಂಪೈರ್ ಮಾತ್ರ ಪುರುಷರ ಹೊರತಾಗಿ ಸ್ಕೋರ್ ಬೋರ್ಡ್ ಸೇರಿದಂತೆ ಪಂದ್ಯಾಟದಲ್ಲಿ ಮಹಿಳೆಯರದೇ ದರ್ಬಾರ್ ನಡೆಯಿತು. ನಾನು ಲಿಂಗಪ್ಪ, ಎಸ್ಎಂಎಸ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಬ್ರಹ್ಮಾವರ ಇದರ ಕ್ರಿಕೆಟ್ ತರಬೇತುದಾರ. ನಮ್ಮ ಕರಾವಳಿ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವಿಮೆನ್ಸ್ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಹಾರ್ಡ್ ಬಾಲ್ನಲ್ಲಿ ಒಂದು ಪ್ರೀಮಿಯರ್ ಲೀಗನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ, ನಮ್ಮ ಗ್ರಾಮೀಣ ಪರಿಸರದಿಂದ ಬೆಂಗಳೂರಿನಲ್ಲಿ ಹಲವಾರು ವರ್ಷಗಳಿಂದ ಹೋಗಿ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಕ್ಲಬ್ಬಿನಿಂದ ಕೂಡ ಈ ವರ್ಷ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪ್ರೊಫೆಬಲ್ಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಕರಾವಳಿ ವಿಭಾಗದಲ್ಲಿ ಒಂದು ಮಕ್ಕಳ ಪ್ರತಿಭೆಯನ್ನು ರಾಜ್ಯ ಮಟ್ಟಕ್ಕೆ ಪಸರಿಸಬೇಕೆಂತ ಎನ್ನುವ ನಿಟ್ಟಿನಲ್ಲಿ ಈ ಬಾರಿ ನಮ್ಮ ಎಸ್ಎಂಎಸ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ನಮ್ಮ OS ಎಜುಕೇಷನ್ ಅಂಡರ್ನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದೆವು. ಮಹಿಳೆಯರ ಈ ಪಂದ್ಯಾಟದಲ್ಲಿ ಮೈಸೂರು, ಬೆಂಗಳೂರು, ಧಾರವಾಡ, ಹಾಗೆ ಚಿಕ್ಕಮಗಳೂರು, ಕರಾವಳಿಯ ಭಾಗದ 2 ತಂಡಗಳಾಗಿ ಮಂಗಳೂರು ಹಾಗೆ ಉಡುಪಿ ಟೈಗರ್ಸ್ ಎಸ್ಎಂಎಸ್ ಹೆಸರಿನಲ್ಲಿ ಒಟ್ಟು 6 ಟೀಮ್ಗಳು ಭಾಗವಹಿಸಿದ್ದು, ಇದರಲ್ಲಿ ಅಂತಿಮ ಹಣಾಹಣಿ ನಡೀತಾ ಇದೆ. ಈಗ ಫೈನಲ್ಸ್ನಲ್ಲಿ ನಮ್ಮ ಹೋಸ್ಟಿಂಗ್ ಕ್ಲಬ್ ಉಡುಪಿಯ ಎಸ್ಎಂಎಸ್ ಉಡುಪಿ ಟೈಗರ್ಸ್ ತಂಡ ಹಾಗೆ ಮೈಸೂರಿನ ಬಾಲೌಟ್ ತಂಡ ಫೈನಲ್ನಲ್ಲಿ ಆಟ ಆಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ನಮಗೆ ಆಯೋಜನೆ ಮಾಡಲಿಕ್ಕೆ ಆಸರೆ ನೀಡಿದವರು OSC ಎಜುಕೇಷನ್ ಸೊಸೈಟಿ.